ಭಾರತೀಯ ದಲಿತ ಕಾಂಗ್ರೆಸ್ ಮಂಜೇಶ್ವರ ಬ್ಲಾಕ್ ಸಮಾವೇಶ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ಜರುಗಿತು. ಬಾಬು ಬಂದ್ಯೂಡ್ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾವೇಶವನ್ನು ದಲಿತ ಕಾಂಗ್ರೆಸ್ ರಾಜ್ಯ ಸಮಿತಿಯ ಸದಸ್ಯ ಕರ್ಣನ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ಬರ್ಕಾಡಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಶಿಕಲಾ ಗುರುವಪ್ಪ ಮಂಜೇಶ್ವರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಶಾಫಿ, ಆರಿಫ್ ಮಚ್ಚಂಪಾಡಿ, ನಾಗೇಶ್ ಮಂಜೇಶ್ವರ, ಮಾಲಿಂಗ ಮಂಜೇಶ್ವರ ಮುಂತಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಮೀಟಿಂಗ್ ಜಾಸ್ತಿ ಜನ ಒಂದು ದಲಿತ ಕಾಂಗ್ರೆಸ್ ಮೀಟಿಂಗ್ ಭಾರಿ ಅಭಿಮಾನ ಪೂರ ಸಂತೋಷ. ಪಕ್ಷದಲ್ಲಿ ಸುತ್ತು ನಿಕ್ಲು ಪೂರ ಪಕ್ಷಕ್ಕೆ ಬೋಡಾದ ನಿಕ್ಲ ಅವಿರತವಾದ ಶ್ರಮ ಮತ್ತು ಒಂದು ಟೀಮ್ ನಿಕ್ಲು ನಿಕ್ಲ ಈ ಪೋಷಕ ಸಂಘಟನೆ ಅದೊಂದು MLA ಎಲೆಕ್ಷನ್ ಪೂರ ನಮ್ಮ ಕಾಲನಿ ಕೇಂದ್ರೀಕರಿಸಿ ಪ್ರವರ್ತನೆ ಮಾಡ್ತಾರೆ. ಇನಿ ನಮ್ಮ MC ಕಮರುದ್ದೀನ್ ಗೆಲ್ತಾರೆ ಇಂಕ್ಲ ಪೂರೇನ ನಿಕ್ಲ ಮಾತೇನ ಸಹಕರಿಸಿದ 2009